ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆ ದಿಗ್ವಿಜಯ ಯಾತ್ರೆ ಉಡುಪಿಗೆ ಆಗಮಿಸಲಿದ್ದು ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಸಂಚಾಲಕರು. ಸಂತ ಸಮಿತಿಯ ನೇತೃತ್ವದಲ್ಲಿ ಹೊರಡುವ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ದೇವರ ದಿಗ್ವಿಜಯ ಯಾತ್ರೆ ಅಕ್ಟೋಬರ್ 5ನೇ ತಾರೀಕು ಯೋಗಿ ಆದಿತ್ಯನಾಥರಿಂದ ಚಾಲನೆಗೊಂಡಿದೆ. 27 ರಾಜ್ಯ 15,000 ಕಿಲೋಮೀಟರ್ 60 ದಿನಗಳಲ್ಲಿ ಕ್ರಮಿಸಿ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವ ಉದ್ದೇಶದಲ್ಲಿ ರಾಮರಾಜ್ಯ ನಿರ್ಮಾಣದ ಕಲ್ಪನೆಯೊಂದಿಗೆ ನವೆಂಬರ್ 7ರಂದು ಉಡುಪಿ ಜಿಲ್ಲೆಗೆ ಪ್ರವೇಶಿಸಲಿದೆ. ಈ ದಿಗ್ವಿಜಯ ಯಾತ್ರೆಯನ್ನು ಸ್ವಾಗತಿಸುವ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಪ್ರಮುಖರನ್ನು ಒಳಗೂಡಿಕೊಂಡು ಸ್ವಾಗತ ಸಮಿತಿ ರಚನೆಗೊಂಡಿದ್ದು ನವೆಂಬರ್ 7 ತಾರೀಕಿನಿಂದ ಭಕ್ತಿಪೂರ್ವಕವಾಗಿ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ರಥಯಾತ್ರೆಯನ್ನು ಸ್ವಾಗತಿಸಲು ಪೂರ್ವ ತಯಾರಿ ಭರದಿಂದ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಕಾರ್ಯ ಏನಿದೆ ಅದು ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಕಾರ್ಯ. ಅದಕ್ಕೆ ಪುಷ್ಟಿ ಕೊಡುವ ದೃಷ್ಟಿಯಿಂದ ಇಂಥ ಅನೇಕ ರಥಯಾತ್ರೆಗಳು ಬಂದಿರುವಂಥದ್ದು ನಮ್ಗೆ ಗೊತ್ತಿದೆ. ರಾಮಜಾನಕಿ ರಥಯಾತ್ರೆ ಇರ್ಬೋದು, ಅಥವಾ ರಾಮ ಪಾದುಕೆ ರಥಯಾತ್ರೆ ಇರ್ಬೋದು, ಶಿಲೆಯನ್ನು ನಾವು ಕೊಂಡಿರುವಂತಹ ಯಾತ್ರೆ ಇರ್ಬೋದು. ಇಂಥ ಅನೇಕ ಯಾತ್ರೆಗಳ ಮುಖಾಂತರ ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾ ಕೇವಲ ರಾಮ ಮಂದಿರ ನಿರ್ಮಾಣದ ಕಾರ್ಯ ಮಾತ್ರ ಅಲ್ಲ, ನಿರ್ಮಾಣ ಆಗಬೇಕು, ನಿರ್ಮಾಣದ ಜೊತೆಯಲ್ಲಿ ರಾಮ ರಾಜ್ಯದ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯರು ಯೋಚನೆ ಮಾಡ್ತಾ ಅನೇಕ ಜನ ಜೀವನ ಕೊಟ್ಟಿದ್ದರಿಂದ ಈಗ ಕೋರ್ಟಲ್ಲಿ ರಾಮ ಮಂದಿರ ನಿರ್ಮಾಣದ ಒಂದು ನಿರ್ಣಯ ಬಂದಿದೆ. ಆ ಮುಖಾಂತರ ಒಂದು 35ರಿಂದ 40% ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿಯವರ ಒಂದು ಮುಂದಾಳತ್ವದಲ್ಲಿ, ಅಖಿಲ ಭಾರತೀಯ ಸಂತ ಸಮಿತಿ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅನೇಕ ವಿಧಿಗಳಿದೆ. ಅದು ABVP ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಜಾಗರಣ ವೇದಿಕೆ ಇರ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷ ಇರ್ಬೋದು. ಅನೇಕ ವಿಧಿಗಳಲ್ಲಿ ಸಂತರ ಮಧ್ಯದಲ್ಲಿ ಕೆಲಸ ಮಾಡುವಂತಹ ಅಖಿಲ ಭಾರತೀಯ ಸಂತ ಸಮಿತಿ ಏನಿದೆ ಅದರ ಮುಂದಾಳತ್ವದಲ್ಲಿ ಈ ರಥಯಾತ್ರೆ, ದಿಗ್ವಿಜಯ ರಥಯಾತ್ರೆ ಮೊನ್ನೆ ಅಕ್ಟೋಬರ್ 5ನೇ ತಾರೀಕಿನಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಚಾಲನೆಯನ್ನು ನೀಡಿದ್ದಾರೆ. ಇದು 27 ರಾಜ್ಯ 15,000 ಕಿಲೋಮೀಟರ್ 60 ದಿನಗಳಲ್ಲಿ ಕ್ರಮಿಸುವಂತ ಒಂದು ಯಾತ್ರೆ ಇದು. ಇದರ ಉದ್ದೇಶ ಏನು ಅಂದ್ರೆ ಮತ್ತದೇ ಸಮಾಜವನ್ನು ಜಾಗೃತಿ ಮಾಡಬೇಕು, ಹಿಂದೂ ಸಮಾಜದ ಹೊಣೆಗಾರಿಕೆ ಏನಿದೆ, ದೇಶವನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ನೆನಪು ಮಾಡುವಂಥದ್ದು ಇದರ ಉದ್ದೇಶ. ಒಟ್ಟು ಉಡುಪಿಗೆ ಅದು ನವೆಂಬರ್ 7ನೇ ತಾರೀಕಿನಂದು ಬರ್ತದೆ. ಉಡುಪಿಗೆ ಬರುವಾಗ ನಮ್ಮ ಅಯೋಧ್ಯೆಯ ಕಮಿಟಿಯ ವಿಶ್ವಸ್ತರಾಗಿರುವಂತಹ ಪೇಜಾವರ ಕಿರಿಯ ಶ್ರೀಗಳ ಒಂದು ಮಾರ್ಗದರ್ಶನ ಮುಂದಾಳತ್ವದಲ್ಲಿ ಮೊನ್ನೆ ಅವರು ಸಭೆಗೆ ಕರೆದು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ನಿಮಿತ್ತ ಅವರ ಮುಂದಾಳತ್ವದಲ್ಲಿ ಆಗುವಂತ ಇದು ನವೆಂಬರ್ 7ಕ್ಕೆ ಸೋಮವಾರ ಉಡುಪಿ ಕಲ್ಯಾಣಪುರ ಸಂತೆಕಟ್ಟೆ ಭಾಗಕ್ಕೆ ಇದು ರಥ ಬರ್ತದೆ. ಬೆಳಿಗ್ಗೆ 9:30 ಗಂಟೆಗೆ ಬರ್ತದೆ. ಆ ಬಂದ ನಂತರ ಅಲ್ಲಿ ಒಂದು ಈ ಸರಿಯ ವಿಶೇಷತೆ ಏನಂದ್ರೆ, ಈ ರಥಯಾತ್ರೆಯ ವಿಶೇಷ ಏನಂದ್ರೆ